ಭಾರತ ದೇಶದಲ್ಲಿ ಹೊಸ ಪ್ರಯೋಗ ಆವಿಷ್ಕಾರ ಮಾಡಲು ಸಾಕಷ್ಟು ಅವಕಾಶಗಳಿವೆ ಎಂದು ಬೆಂಗಳೂರು ಇಸ್ರೋದ ಚೇರ್ ಪ್ರೊಫೆಸರ್ ಡಾಕ್ಟರ್ ದಿವಾಕರ್ ತಿಳಿಸಿದರು. ತಾಲೂಕಿನ ಹೇರೂರು ಶ್ರೀ ಚನ್ನಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ಲೇಸ್ಮೆಂಟ್ ಆಫರ್ ಡೇ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, 30 ವರ್ಷಗಳ ತಂತ್ರಜ್ಞಾನಕ್ಕೂ ಇಂದಿನ ಆಧುನಿಕ ತಂತ್ರಜ್ಞಾನಕ್ಕೂ ಸಾಕಷ್ಟು ಬದಲಾವಣೆಯಾಗಿದ್ದು, ಹೊಸ ಆವಿಷ್ಕಾರ ಮಾಡಲು ಯುವಕರಿಗೆ ಉತ್ತಮ ವಾತಾವರಣ ನಿರ್ಮಾಣವಾಗಿದೆ. ಸಂಶೋಧನೆ ಆವಿಷ್ಕಾರಗಳನ್ನು ಮಾಡಲು ಪ್ರತಿನಿತ್ಯ ಯುವಕರು ಓದುವ ಜೊತೆಯಲ್ಲಿ ನಿತ್ಯ ಚಟುವಟಿಕೆಗಳಿಂದ ಕೂಡಿರಬೇಕು. ಭಾರತ ಇತ್ತೀಚಿನ ದಿನಗಳಲ್ಲಿ ಖಗೋಳಶಾಸ್ತ್ರದಲ್ಲಿ ತನ್ನದೇ ಆದ ಪ್ರಾತಿನಿಧ್ಯವನ್ನು ಗಳಿಸಿದ್ದು, ಅಬ್ದುಲ್ ಕಲಾಂ ಕಲ್ಪನರಂತೆ ಭಾರತ ತಂತ್ರಜ್ಞಾನ, ವಿಜ್ಞಾನ, ಖಗೋಳಶಾಸ್ತ್ರದಲ್ಲಿ ಬದಲಾವಣೆಯತ್ತ ಸಾಗುತ್ತಿದೆ. ವಿದೇಶಗಳಲ್ಲಿರುವ ತಂತ್ರಜ್ಞಾನಕ್ಕೆ ಸರಿಸಮಾನವಾಗಿ ನಮ್ಮ ಯುವ ವಿಜ್ಞಾನಿಗಳು ಕೆಲಸ ಮಾಡುತ್ತಿದ್ದು, ದೊಡ್ಡ ದೊಡ್ಡ ರಾಕೆಟ್ಗಳ ಉಡಾವಣೆ ಸೇರಿದಂತೆ ಖಗೋಳಶಾಸ್ತ್ರದಲ್ಲಿ ಉತ್ತಮ ಕ್ರಿಯಾತ್ಮಕವಾಗಿ ಕೆಲಸ ನಡೆಯುತ್ತಿದೆ. ಇಂದಿನ ಯುವಕರು ಹೆಚ್ಚು ಆಸಕ್ತಿಯಿಂದ ಇಂತಹ ಸಂಶೋಧನೆಯಲ್ಲಿ ಭಾಗವಹಿಸಿದಾಗ ಹೊಸ ಅನುಭವ ಮತ್ತು ದೇಶದ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಎಂದು ತಿಳಿಸಿದರು. CIT ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಸುರೇಶ್ ಮಾತನಾಡಿ, ಸಮಯ ಎನ್ನುವುದು ಬಹಳ ಮುಖ್ಯವಾಗಿದೆ. ಶಿಕ್ಷಣ ಕಲಿಯುವ ಸಂದರ್ಭದಲ್ಲಿ ಹೆಚ್ಚು ಆಸಕ್ತಿಯಿಂದ ಕಲಿತಾಗ ಸಾಧನೆ ದೊಡ್ಡದಾಗುವುದಿಲ್ಲ. ಶಿಕ್ಷಣದ ಜೊತೆಯಲ್ಲಿ ಸಾಮಾಜಿಕ ಸೇವೆ, ಮಾನವೀಯ ಮೌಲ್ಯಗಳನ್ನು ಸಹ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕಾಗಿದೆ. ಆಗ ಮಾತ್ರ ಪೋಷಕರು, ಸಮಾಜ ತಮ್ಮನ್ನು ಹೆಚ್ಚು ಪ್ರೀತಿಸುತ್ತದೆ ಮತ್ತು ಗೌರವಿಸುತ್ತದೆ. ಖಂಡಿತವಾಗಿಯೂ ಭಾರತ ಬದಲಾವಣೆಯತ್ತ ಸಾಗುತ್ತಿದ್ದು, ಮೇಕ್ ಇನ್ ಇಂಡಿಯಾ ಮಾದರಿಯ ಮೂಲಕ ವಿದೇಶಗಳಿಗೆ ಸೆಡ್ಡು ಹೊಡೆಯಲು ಹೆಚ್ಚಿನ ಅವಕಾಶಗಳಿದ್ದು, ವಿದ್ಯಾರ್ಥಿಗಳು ಅದನ್ನು ಪ್ರಯೋಗಾತ್ಮಕವಾಗಿ ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು. CIT ಕಾಲೇಜಿನ ಉಪಪ್ರಾಂಶುಪಾಲೆ ಡಾಕ್ಟರ್ ಶಾಂತಲಾ CP ಮಾತನಾಡಿ, CIT ಕಾಲೇಜು ಆರಂಭವಾಗಿ 21 ವರ್ಷಗಳು ಕಳೆದಿದ್ದು, ಇದುವರೆಗೂ 19 ಬ್ಯಾಚ್ಗಳು ಇಲ್ಲಿಂದ ಹೊರ ಹೋಗಿದ್ದು, ಬಹುತೇಕ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಹುದ್ದೆಯಲ್ಲಿ ಹಾಗೂ ವಿದೇಶಗಳಲ್ಲಿಯೂ ಸಹ ಕೆಲಸ ಕಾರ್ಯ ಮಾಡುತ್ತಿದ್ದಾರೆ. ಈ ಕಾಲೇಜು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಅನುಕೂಲ ಕಲ್ಪಿಸುವ ಮೂಲಕ ಪ್ರತಿ ಹಳ್ಳಿಯಲ್ಲೂ ಕೂಡ ಇಂಜಿನಿಯರಿಂಗ್ ಪದವಿ ಮಾಡಿರುವ ವಿದ್ಯಾರ್ಥಿಗಳು ಕಾಣುತ್ತಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಡಾಕ್ಟರ್ ಬಾಲಾಜಿ, CSE ಪ್ರಾಧ್ಯಾಪಕ ಡಾಕ್ಟರ್ ಅನಿಲ್ ಸೇರಿದಂತೆ ಕಾಲೇಜಿನ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ.